ಹೊಸದಿಲ್ಲಿಯಲ್ಲಿ ಪ್ರಧಾನಮಂತ್ರಿ ನಿವಾಸದ ಬಳಿ ಪ್ರತಿಭಟನೆ ನಡೆಸಿದ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಸಂಸತ್ ಸದಸ್ಯೆ ಪ್ರಿಯಾಂಕಾ ಗಾಂಧಿ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿರುವುದನ್ನು ಖಂಡಿಸಿ ಮಂಗಳೂರಿನ ಲಾಲ್ಬಾಗ್ನ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಿನ್ನೆ ಸಂಜೆ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ವಿಧಾನ ಪರಿಷತ್ ಸದಸ್ಯ ಐವನ್ ಸೋಜಾ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಹರೀಶ್ ಕುಮಾರ್, ಕಾಂಗ್ರೆಸ್ ಮುಖಂಡ ಪದ್ಮರಾಜ್ ಆರ್ ಪೂಜಾರಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದೌರ್ಜನ್ಯ ನಡೆಸುವ ಮೂಲಕ ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದೆ. ಅದನ್ನ ಖಂಡಿಸಿ ಕಾಂಗ್ರೆಸ್ಸಿಗರು ಪ್ರತಿಭಟನೆ ನಡೆಸಿದರೆ ಅವರನ್ನ ಬಂಧಿಸಲಾಗುತ್ತದೆ. ಇದು ತೀರಾ ಖಂಡನೀಯ. ಪ್ರಧಾನಿ ನರೇಂದ್ರ ಮೋದಿ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಕಾಂಗ್ರೆಸ್ ಪಕ್ಷದ ನಾಯಕರಾದ ಮಿಥುನ್ ರೈ, ಶಶಿಧರ್ ಹೆಗ್ಡೆ, ಪ್ರಕಾಶ್ ಸಾಲಿಯಾನ್ ಮತ್ತು ಇತರ ಪ್ರಮುಖರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಪ್ರತಿಭಟನಾ ನಿರತರನ್ನು ಬಳಿಕ ಪೊಲೀಸರು ವಶಕ್ಕೆ ಪಡೆದು ಬಂಧಿಸಿ ಬಿಡುಗಡೆ ಮಾಡಿದರು. राहुल गांधी आगे चलो, राहुल गांधी आगे चलो, राहुल गांधी आगे चलो. ವಿದ್ಯಾರ್ಥಿಗಳ ಮೇಲೆ ನಡೆಸಿದಂತಹ ಹಲ್ಲೆ ಇದು ನಿಜವಾಗಿಯೂ ಖಂಡಿಸತಕ್ಕಂಥದ್ದು. ನಾನು ಒತ್ತಾಯ ಮಾಡ್ತೇನೆ ಈ ಸಭೆಯ ಮೂಲಕ, ಭಾರತ ದೇಶದ ಪ್ರಧಾನಮಂತ್ರಿಗಳೇ ಈ ಘಟನೆಗೆ ನೇರ ಹೊಣೆ ಮತ್ತು ಅವರು ರಾಜೀನಾಮೆ ನೀಡಬೇಕು. ದೇಶದ ಪ್ರಜಾಪ್ರಭುತ್ವವನ್ನು ದೇಶದ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಏನೂ ನಡೆಯಲಿಲ್ಲ ಅಂತ ಹೇಳುವ ರೀತಿಯಲ್ಲಿ ಇವತ್ತು ಸಂಸತ್ತು ನಡೆಯುತ್ತಿದ್ರು ಕೂಡ ಅಲ್ಲಿ ಯಾವುದೇ ಗೋಜಿಗೆ ಹೋಗದೆ ಪ್ರಜಾಪ್ರಭುತ್ವದಲ್ಲಿ ಯಾವುದೂ ಲೆಕ್ಕ ಇಲ್ಲ. ನರೇಂದ್ರ ಮೋದಿ ಒಬ್ಬರೇ ಈ ದೇಶದ ಸರ್ವಾಧಿಕಾರಿ ಅಂತ ಹೇಳುವ ಧೋರಣೆಯನ್ನ ಒಂದು ತೋರಿಸುವ ಮೂಲಕ ಇವತ್ತು ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳು ಒತ್ತಾಯ ಮಾಡಿ ಇವತ್ತು ಏನು ಆ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಇವತ್ತು ನಡೆದಂತಹ ಹಲ್ಲೆ, ಅವರು ಕೇಳಿದಂತಹ ಬೇಡಿಕೆ, ಅದರ ಬಗ್ಗೆ ಕೇಳುವ ಯಾವುದೇ ಸೌಜನ್ಯವನ್ನು ಕಾಣದೆ ನೇರವಾಗಿ ಲೋಕಸಭೆಯಿಂದ ನಡೆಸಿಕೊಂಡು ಹೋಗಿ ಇವತ್ತು ವಿರೋಧ ಪಕ್ಷಗಳು ಅದನ್ನು ಖಂಡಿಸಿದ್ರೆ ಅದನ್ನು ಮಾತಾಡಲಿಕ್ಕೂ ಅವಕಾಶ ಕೊಡದೆ ಪ್ರಜಾಪ್ರಭುತ್ವಕ್ಕೆ ಬೆಲೆಯೇ ಇಲ್ಲ. ನಾನು ಏನು ಮಾಡ್ತೇನೆ ಅದೆಲ್ಲವೂ ಸತ್ಯ, ಅದೆಲ್ಲವೂ ಸರಿ ಅಂತ ಹೇಳುವ ರೀತಿಯಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನ ಏನು ಈ ದೇಶದ ಪ್ರಧಾನಮಂತ್ರಿಗಳು ಇವತ್ತು ತೋರಿದ್ದಾರೆ. ಮತ್ತು ಇವತ್ತು ವಿದ್ಯಾರ್ಥಿಗಳ ಧ್ವನಿಯನ್ನ ಅಡಗಿಸಲಿಕ್ಕೆ, ವಿದ್ಯಾರ್ಥಿಯ ಶಕ್ತಿಯನ್ನ ಅಡಗಿಸಲಿಕ್ಕೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿ ಟಿಯರ್ ಗ್ಯಾಸ್ ಅನ್ನು ಬಿಟ್ಟು ಮರಣಾಂತಿಕ ಹಲ್ಲೆಯನ್ನು ನಡೆಸಿ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನ ಮಾಡಿದ್ದಾರೆ. ಯಾರ ಮೇಲೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದೀರಿ, ಯಾವ ಕಾರಣಕ್ಕಾಗಿ ಮಾಡಿದ್ದೀರಿ, ಯಾವ ಉದ್ದೇಶದಿಂದ ಮಾಡಿದ್ದೀರಿ, ಇದು ಇವತ್ತು ಭಾರತ ದೇಶದ ಜನರಿಗೆ 135 ಕೋಟಿ ಜನರಿಗೆ ಇವತ್ತು ಪ್ರಧಾನಮಂತ್ರಿಗಳು ಉತ್ತರ ಕೊಡಬೇಕಾಗಿದೆ. ಈ ಹಲ್ಲೆಯನ್ನು ಖಂಡಿಸಿ ಬಹುಶಃ ಇವತ್ತು ಏನು ಆ ವಿದ್ಯಾರ್ಥಿಗಳಿಗೆ ಗೂಂಡಗಳ ಮುಖಾಂತರ, ಪೊಲೀಸಿನ ಮುಖಾಂತರ ಏನು ಲಾಠಿ ಪ್ರಹಾರವನ್ನು ಮಾಡಿದಾರ, ಬಹುಶಃ ಏನು ರಾಹುಲ್ ಗಾಂಧಿ ಅವರು ನಮ್ಮ ದೇಶದ ನಾಯಕರು, ನಮ್ಮ ದೇಶದ ಈ ಉಜ್ವಲ ಭವಿಷ್ಯಕ್ಕೆ ನಾಯಕರಾಗಿ ರೂಪಿಸುವಂತಹ ಮುಂಬರುವ ದಿವಸಗಳಲ್ಲಿ ಪ್ರಧಾನಮಂತ್ರಿಯ ಕುರ್ಚಿಯ ರೇಸಿನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗುವಂತ ರಾಹುಲ್ ಗಾಂಧಿ ಅವರು ಏನು ಛಾತ್ರೋಕಿ ಗೂಂಜ್ ಎಂಬ ಒಂದು ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ, ಛಾತ್ರೋಕಿ ಗೂಂಜ್ ಎಂಬ ಕಾರ್ಯಕ್ರಮದಲ್ಲಿ ರಾಜ್ಯಕ್ಕೆ ಹೋಗಿ ಯುವಕರಿಗೆ ಪ್ರೋತ್ಸಾಹ ಕೊಟ್ಟು ಯುವಕರ ಸಾಥ್ ನೀಡುವಂತ ಕೆಲಸ ಕಾರ್ಯ ಮಾಡುವಂತ ನಮ್ಮ ದೇಶದ ನಾಯಕರಾದ, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರಿಗೆ ಇವತ್ತು ಬಿಜೆಪಿ ಸರ್ಕಾರ ಸದನದ ಒಳಗೆ, ಸದನದ ಹೊರಗೆ ಕೊಟ್ಟುವಂತ ಚಿತ್ರಹಿಂಸೆ, ವಿದ್ಯಾರ್ಥಿಗಳ ಪರವಾಗಿ ಸದನದ ಒಳಗೆ ಮಾತನಾಡಲಿಕ್ಕೆ ಅವಕಾಶ ಕೊಡದೆ ಇವತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇವತ್ತು ವಿದ್ಯಾರ್ಥಿಗಳ ಪರವಾಗಿ ನಿನ್ನೆ ನಡೆದಂತಹ ಹಲ್ಲೆಯ ವಿರುದ್ಧವಾಗಿ ರಾಹುಲ್ ಗಾಂಧಿ ಅವರು ಇವತ್ತು ಏನು ಪ್ರತಿಭಟನೆಯನ್ನು ಮಾಡಿದಾರ, ಈ ವಿದ್ಯಾರ್ಥಿಗಳ ಪರವಾಗಿ ಮಾಡಿದಂತ ಪ್ರತಿಭಟನೆಗೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಹಿಟ್ಲರ್ ದೌರ್ಜನ್ಯವನ್ನು ಮಾಡುತ್ತಾ, ಇವತ್ತು ಸರ್ವಾಧಿಕಾರಿ ಧೋರಣೆಯನ್ನು ಮಾಡುತ್ತಾ ನಮ್ಮ ನಾಯಕರನ್ನು ಬಂಧಿಸಿದ್ದಾರೆ.
ಮೋದಿ ಸರ್ಕಾರಕ್ಕೆ ಧಿಕ್ಕಾರ 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 ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ